ಜಿಲ್ಲೆಯಲ್ಲಿ ಏಪ್ರಿಲ್ 29ರಂದು ನಡೆದ ಮುಖ್ಯ ಶಿಕ್ಷಕರ ಹುದ್ದೆಯ ಭರ್ತಿ ಪ್ರಕ್ರಿಯೆಯಲ್ಲಿ ರೋಸ್ಟರ್ ಪ್ರಕಾರ ಕೌನ್ಸೆಲಿಂಗ್ ನಡೆಸದ ಕಾರಣ ಎಸ್ಸಿ ಎಸ್ಟಿ ಸಹ ಶಿಕ್ಷಕರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಕೆಲವು ಸಹ ಶಿಕ್ಷಕರು ಮಂಗಳವಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಿದರು. ಜಿಲ್ಲೆಯಲ್ಲಿ 142 ಮುಖ್ಯ ಶಿಕ್ಷಕರ ಹುದ್ದೆ ಭರ್ತಿ ಮಾಡುವಾಗ ರೋಸ್ಟರ್ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೌನ್ಸೆಲಿಂಗ್ ನಡೆಸಿ ಮೀಸಲು ನಿಯಮ ಅನ್ವಯಿಸಬೇಕು. ಆದರೆ ಅವುಗಳನ್ನು ಪಾಲಿಸದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಬಡ್ತಿ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಮೀಸಲಾತಿ ಮತ್ತು ರೋಸ್ಟರ್ ಅನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದಿದ್ರೂ ಅದು ಪಾಲನೆಯಾಗಿಲ್ಲ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಸರ್ಕಾರದ ನಿಯಮದಂತೆ ಮೀಸಲಾತಿ ನಿಯಮವನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ರೋಸ್ಟರ್ ಪ್ರಕಾರ ಮರುಬಡ್ತಿ ನೀಡಬೇಕು. ನಮ್ಮ ಬೇಡಿಕೆಯನ್ನ ಪರಿಗಣಿಸದಿದ್ದರೆ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ಮನವಿಯಲ್ಲಿ ವಿವರಿಸಲಾಗಿದೆ. ಈ ಸಂದರ್ಭ ಶಿಕ್ಷಕರಾದ ಶಿವು ರಾಥೋಡ, ಗೋವಿಂದ ನಾಯ್ಕ್, ಪ್ರದೀಪ್, ಪ್ರಿಯಾ, ದಾಕ್ಷಾಯಿಣಿ, ಸುನಂದ, ಕವಿತಾ, ಗೀತಾ ಮತ್ತಿತರರು ಭಾಗಿಯಾಗಿದ್ದರು. ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಲೂಜಿಬಾಳ್ತಿಲ ಪುತ್ತೂರು ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. 19 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ನಾನೀಗಾಗಲೇ ಪೂರೈಸಿದ್ದೇನೆ. 2007ರಲ್ಲಿ ಜಾಯ್ನ್ ಆಗಿದ್ದೇನೆ. 29/4/2026ರಂದು ನಮ್ಮ ಉಪನಿರ್ದೇಶಕರ ಕಚೇರಿ ದಕ್ಷಿಣ ಕನ್ನಡ ಇಲ್ಲಿಂದ ಸಹ ಶಿಕ್ಷಕ ಹುದ್ದೆಯಿಂದ ಮುಖ್ಯ ಗುರುಗಳ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳ ಹುದ್ದೆಗೆ ಪ್ರಮೋಷನನ್ನು ಕರೆದಿದ್ರು, ಅಂದರೆ ಬಡ್ತಿಗೆ. ಆಗ ನಾವೆಲ್ಲರೂ ಕೂಡ ದಿನ 29ನೇ ತಾರೀಕು ಇದೇ ಜಿಲ್ಲಾ ಪಂಚಾಯತಿ ಬಿಲ್ಡಿಂಗಲ್ಲಿ ನಮಗೆಲ್ಲರೂ ಕೌನ್ಸಿಲಿಂಗ್ ಇತ್ತು. ಕೌನ್ಸಿಲಿಂಗ್ ಎಲ್ಲ ಬಂದಿದ್ವಿ ಸರ್. 1:2 ಅಂದರೆ ಒಂದು ಹುದ್ದೆಗೆ 2 ಜನರ ಹಾಗೆ ಅವರು ಲಿಸ್ಟನ್ನು ಕರೆದಿದ್ರು. ಎಲ್ಲ ಶಿಕ್ಷಕರು ಕೂಡ ಬಂದಿದ್ವಿ. ಬರುವಾಗ ಫಸ್ಟಿಗೆ ಹೇಗೆ ಕೌನ್ಸಿಲಿಂಗ್ ಮಾಡಿದರು ಅಂತ ಹೇಳಿದರೆ ಸರ್, 142 ಪೋಸ್ಟು ವೇಕೆಂಟ್ ಇತ್ತು ದಕ್ಷಿಣ ಕನ್ನಡದಲ್ಲಿ. ಮುಖ್ಯ ಗುರುಗಳ ಹುದ್ದೆ 142 ಶಾಲೆಗಳಲ್ಲಿ ನಮಗೆ ವೇಕೆಂಟ್ ಇತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸುಮಾರು 100 ಹುದ್ದೆಗಳನ್ನು ಇತರ ವರ್ಗದವರಿಗೆ ಬಡ್ತಿಯನ್ನು ನೀಡಿದರು, OBC ವರ್ಗದವರಿಗೆ ಅಂತ ಹೇಳಿ. ಅದರಲ್ಲಿ SC ಮತ್ತು STಗಳನ್ನು 100 ಹುದ್ದೆ ಭರ್ತಿ ಮಾಡುವವರೆಗೂ ಕೂಡ ನಮ್ಮನ್ನು ಕೌನ್ಸಿಲಿಂಗ್ಗೆ ಕರೀಲಿಲ್ಲ. ಅಲ್ಲಿ ನಾನು 1990ರಲ್ಲಿ ಜಾಯ್ನ್ ಆಗಿದ್ದೆ ಶಿಕ್ಷಕ. ಇದು ಪ್ರಮೋಷನ್ ಬರಬೇಕಿತ್ತು, ಆದರೆ ಬರಲಿಲ್ಲ. ಈಗ ಬಂದ ಸರಿಯಾಗಿ ಸಿಗಲಿಲ್ಲ ಪ್ಲೇಸ್. ಯಾಕೆಂದರೆ ರೋಸ್ಟರ್ ಪ್ರಕಾರ ಮಾಡಲಿಲ್ಲ ಸರ್. ಹಾಗಾಗಿ ಮತ್ತು ನಮಗೆ ಸಿಕ್ಕಿದ ಪ್ಲೇಸ್ ಆಗಿದೆ ಸ್ವಲ್ಪ ಹಳ್ಳಿಯಲ್ಲಿ ಹೋಗಲಿಕ್ಕೆ ಸಮಸ್ಯೆ ಸರ್. ನನಗೆ ಆರೋಗ್ಯ ಸಮಸ್ಯೆ ಇದೆ ಮೇನ್. ಹಾಗೆ ಅದು ವಾಪಸ್ ಆಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೇಳಿ ಯಾವುದು ಸಮಸ್ಯೆ ಯಾವುದು ಪ್ರಕಾರ ಮಾಡಬೇಕಂತ ರೋಸ್ಟರ್ ಬಿಂದು ಪ್ರಕಾರ ರೀತಿ ಮಾಡಬೇಕಂತ ಕೌನ್ಸಿಲಿಂಗ್ ಮಾಡಬೇಕಂತ ಕೇಳ್ಕೊಡ್ತೇನೆ ಸರ್. ಇಲಾಖೆಯಲ್ಲಿ ಸರ್ ಇದು HM ಸಹ ಶಿಕ್ಷಣದಿಂದ ಮುಖ್ಯ ಗುರುಗಳಿಗೆ. ನನ್ನ ಹೆಸರು ಶಿವಪ್ಪ ರಾಥೋಡ್ ಅಂತೇಳಿ. 29/4/2026ರಂದು ಒಂದು ಸಹ ಶಿಕ್ಷಕರಿಂದ ಮುಖ್ಯ ಗುರುಗಳ ಹುದ್ದೆಗೆ ಬಡ್ತಿ ನೀಡುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿರ್ದೇಶಕರು ಮತ್ತು ಅವರ ತಂಡ DPC ಡಿಸ್ಟಿಕ್ ಪ್ರಮೋಷನ್ ಕಮಿಟಿ ಅಂತ ಹೇಳ್ತಾರೆ. ಸೊ ಈ ಕಮಿಟಿಯವರು ರೋಸ್ಟರ್ ಬಿಂದು ಪ್ರಕಾರ ಹುದ್ದೆಯನ್ನು ನಿಗದಿಪಡಿಸಿದ್ದಾರೆ. ಆದರೆ ಇಲ್ಲಿ ಬಂದಿರೋದು ನಮಗೆ SC ST ಸಮುದಾಯ ನೌಕರರಿಗೆ ಶಿಕ್ಷಕರಿಗೆ ಆಗಿರುವಂಥ ವಿಚಾರವನ್ನು ನಾವು ಸ್ಪಷ್ಟವಾಗಿ ನಮ್ಮ ಹಕ್ಕನ್ನು ಸಾಮಾಜಿಕ ನ್ಯಾಯದ ಮೂಲಕ ನಾವು ಕೇಳ್ತಾ ಇರೋದು. ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಆರ್ಟಿಕಲ್ 14 ಸಮಾನತೆ ಮತ್ತು ಭೇದ ಭಾವ ಇಲ್ಲದೆ ನಮ್ಮನ್ನು ರೋಸ್ಟರ್ ಬಿಂದು ಪ್ರಕಾರ ಕೌನ್ಸ್ಲಿಂಗ್ ಮಾಡಬೇಕನ್ನೋದು ನಮ್ಮ ಸಮುದಾಯದ ಎಲ್ಲ ಬೇಡಿಕೆ ಆಗಿರೋದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಮಾಹಿತಿಗಳನ್ನು ಕಲೆಗಳನ್ನು ಹಾಕಿದಾಗ ಬೇರೆ ಜಿಲ್ಲೆಯಲ್ಲಿ ಕೂಡ ರೋಸ್ಟರ್ ಬಿಂದು ಪ್ರಕಾರನೇ ಮಾಡಿರೋದು. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ರೋಸ್ಟರ್ ಬಿಂದು ಪ್ರಕಾರನೇ ನಮಗೆ ಕೌನ್ಸ್ಲಿಂಗ್ ಮಾಡಬೇಕಿತ್ತು. ನಮ್ಮ ಸಮುದಾಯದ ಬಹಳಷ್ಟು ಮಹಿಳಾ ನೌಕರರಿಗೆ ಬಹಳ ಅನ್ಯಾಯವಾಗಿದೆ ಮತ್ತು ನಮ್ಮ ಸಮುದಾಯದ SC ST ಸಮುದಾಯದ ಮಹಿಳಾ ನೌಕರರು ಭಾಳಷ್ಟು ಜನರಿಗೆ ಬಡ್ತಿಯನ್ನು ಸಿಗಲಿಲ್ಲ. ಯಾಕಂತಂದರೆ ರೋಸ್ಟರ್ ಬಿಂದು 1, 2, 3, 4, 5 ಅಂಗವಿಕಲರಿಗೆ ಕೊಟ್ಟು 6 ಮತ್ತು 7 ನಮ್ಮ SC ಸಮುದಾಯ, 8 ST ಸಮುದಾಯಕ್ಕೆ ಕೊಡಬೇಕಿತ್ತು. ಇದೇ ಪ್ರಕಾರ ರೋಸ್ಟರ್ ಬಿಂದು 100ರವರೆಗೂ ಹೀಗೆ ಹೋಗಬೇಕಿತ್ತು. ಆದರೆ ಇಲ್ಲಿ ಫಸ್ಟು ಅಂಗವಿಕಲರಿಗೆ ಫಸ್ಟು ಕೊಟ್ಬಿಟ್ಟು ನಂತರ ಅದರ್ಸ್ ಸಮುದಾಯದವರಿಗೆ ಏನು ಮಾಡಿದ್ದಾರೆ ಅಂದರೆ ಕೌನ್ಸ್ಲಿಂಗ್ನಲ್ಲಿ ಆದ್ಯತೆಯನ್ನು ಕೊಟ್ಟು 110 ಜನ ಕೌನ್ಸ್ಲಿಂಗ್ ಮಾಡಿದ ನಂತರ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಟ್ಟಿದ್ದು. ಇದು ಇಡೀ
ರಾಜ್ಯದ ಅಲ್ವಾ ದೇಶದ ಸಾಮಾಜಿಕ ನ್ಯಾಯವನ್ನು ಹರಣ ಮಾಡಿದಂಗೆ ನಮ್ಮ ಮಂಗಳೂರಿನ DDPI ಅವರು ಮಾಡಿರೋದು. ಸೊ ಇದನ್ನು ನಾವು ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನೆಯನ್ನು ಮಾಡ್ತೇವೆ. ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗದಲ್ಲಿ ಕೂಡ ಇದನ್ನು ಸುಮೋಟೋ ಆ್ಯಕ್ಟಲ್ಲಿ ಕೇಸ್ ಹಾಕಬೇಕಂತೇಳಿ ನಾನು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಚೇರ್ಮನ್ರಿಗೆ, ರಾಜ್ಯದ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಅಧ್ಯಕ್ಷರು ತಮ್ಮ ವಾಹಿನಿಯ ಮೂಲಕ ನಾನು ಅವರಿಗೆ ಕಳಕಳಿಯ ವಿಶೇಷ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸುಮೋಟೋ ಆ್ಯಕ್ಟಲ್ಲಿ ಮಂಗಳೂರು DDPI ಮತ್ತು DPC ಡಿಸ್ಟ್ರಿಕ್ಟ್ ಪ್ರಮೋಷನ್ ಕಮಿಟಿ ವಿರುದ್ಧ ಅಟೆಂಪ್ಟ್ ಟು ಅಟ್ರಾಸಿಟಿ ಕೇಸನ್ನು ಹಾಕಿಬಿಟ್ಟು ವಿಚಾರಣೆ ಮಾಡಿ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಮತ್ತೊಮ್ಮೆ ಪುನಃ ಕೌನ್ಸಿಲಿಂಗನ್ನು ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕಂತೇಳಿ ತಮ್ಮ ವಾಹಿನಿ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. SC ಮಹಿಳೆ ನಾನು 2002 ಬ್ಯಾಚ್. ಈಗಾಗಲೇ 2 ಸಲ 2020ರಲ್ಲಿ ಮತ್ತು 2022ರಲ್ಲಿ ಫರ್ಗೋ ಮಾಡಿದ್ದೇನೆ. ಅಂದರೆ ನನಗೆ ಕನ್ವಿನಿಯೆಂಟ್ ಪ್ಲೇಸ್ ಸಿಕ್ಕಿಲ್ಲ ಅಂತ ಹೇಳಿ ಫರ್ಗೋ ಮಾಡಿದ್ದೇನೆ. ಆದರೆ ನಮ್ಮನ್ನು ಪ್ರಿಯಾರಿಟಿ ಕೊಟ್ಟು ಫಸ್ಟಿಗೆ ಕರಿಬೇಕಿತ್ತು. ಆದರೆ ನಮಗೆ ಸಂಖ್ಯೆ ಕೊಟ್ಟದ್ದು 248 ನನ್ನ ನಂಬರ್. ಅದರ ಮುಂಚೆ ಅದರ್ಸ್ನವರಿಗೆ ಎಲ್ಲರಿಗೂ ಕೂಡ ಪ್ಲೇಸ್ ಸಿಕ್ಕಿ ನಮಗೆ ಪ್ಲೇಸ್ ಸಿಗದೆ ಇದ್ದ ಕಾರಣ ಇದು ಕೂಡ 3ನೇ ಸಲ ನಾನು ಫರ್ಗೋ ಮಾಡಿದೆ. ಅಂದರೆ ಸ್ಥಳ ಇನ್ನೂ ಕೂಡ ಮುಂದೆ ಹಾಕಿದ್ದೆ ನಾನು ಅದನ್ನು. ನೋಡಿ, ಇದೇ ರೀತಿ ಇಲ್ಲಿ ಸುಮಾರು ಜನ ಇದ್ದಾರೆ. 99 ಬ್ಯಾಚಿನವರಿದ್ದಾರೆ, 2002 ಬ್ಯಾಚಿನವರಿದ್ದಾರೆ, ನನ್ನೊಟ್ಟಿಗೆ ಇರುವಂತಹ SC ಮಹಿಳೆಯರು. ಹಾಗೆ ನಮಗೆ ಕೂಡ ತುಂಬ ಅನ್ಯಾಯ ಆಗಿದೆ. ಇವರು ಪ್ರಿಯಾರಿಟಿ ಕೊಟ್ಟು ಬೇರೆ ಜಿಲ್ಲೆಯಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ, ಆದರೆ ನಮಗೆ ಕೊಡಲಿಲ್ಲ. ಇದು ತುಂಬ ಅನ್ಯಾಯ. ಅದಲ್ಲದೆ ರೋಸ್ಟರ್ ಪ್ರಕಾರ ಕೂಡ ಅನ್ಯಾಯ ಆಗಿದೆ. ಇದಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.